ಬಾಸ್ ಚಿತ್ರಕ್ಕೆ ಬಾಲಿವುಡ್ನಲ್ಲಿ ದೊಡ್ಡ ಮಾರ್ಕೆಟ್ ಇದೆ. ಒಂದು ಚಿತ್ರ ರಿಲೀಸ್ ಆಯ್ತು ಅಂದ್ರೆ ಸಾಕು, ಅದರ ಹಿಂದಿ ರೈಟ್ಸ್ಗಾಗಿ ಸರತಿ ಸಾಲಿನಲ್ಲಿ ನಿಲ್ಲೋ ಅದೆಷ್ಟೋ ಸಿನಿಮಾ ಸಂಸ್ಥೆಗಳಿವೆ. ಕಾರಣ ಡಿ ಬಾಸ್ನ ಚಿತ್ರಗಳಿಗೆ ಅಸಂಖ್ಯಾತ ಹಿಂದಿ ಅಭಿಮಾನಿಗಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಡಿ ಬಾಸ್ಗೆ ಅಭಿಮಾನಿ ಸಂಘ ಇದೆ ಅಂದ್ರೆ ನೀವೇ ತಿಳ್ಕೊಳ್ಳಿ ಅವರ ಚಿತ್ರವನ್ನು ಹಿಂದಿ ಮಂದಿ ಯಾವ ಮಟ್ಟಕ್ಕೆ ಮೆಚ್ಚಿಕೊಂಡಿದ್ದಾರೆಂದು. ಹೀಗಿರುವಾಗ ಡಿ ಬಾಸ್ ಇದೀಗ ಬಾಲಿವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಎಸ್, ಡಿ ಬಾಸ್ ಬಾಲಿವುಡ್ಗೆ ಎಂಟ್ರಿ ಅಂದ ಕೂಡಲೇ ಹಿಂದಿಯಲ್ಲಿ ದರ್ಶನ್ ಅವರು ಸಿನಿಮಾ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಡಿ ಬಾಸ್ನ ಸಿನಿಮಾ ಒಂದು ಹಿಂದಿಗೆ ಡಬ್ ಆಗಿ ರಿಲೀಸ್ ಆಗ್ತಿದೆ. ಕಳೆದ ಮಾರ್ಚ್ 11ರಂದು ಪ್ರಪಂಚದಾದ್ಯಂತ ತೆರೆಕಂಡ ರಾಬರ್ಟ್ ಹಿಂದಿಯಲ್ಲಿ ಬಿಡುಗಡೆಯಾಗ್ತಿದೆ. ಕಲ್ಲರ್ ಸಿನಿಫ್ಲೆಕ್ಸ್ ವಾಹಿನಿಯಲ್ಲಿ ತೆರೆ ಕಾಣುವ ಈ ಚಿತ್ರದ ಪ್ರೋಮೋ ಈಗಾಗಲೇ ಪ್ರಸಾರವಾಗ್ತಿದೆ. ಆಗಸ್ಟ್ 29ರಂದು ಮಧ್ಯಾಹ್ನ 12 ಗಂಟೆಗೆ ಮೊಟ್ಟ ಮೊದಲ ಬಾರಿಗೆ ಹಿಂದಿ ಕಿರುತೆರೆಯ ಪರದೆಗೆ ಅಪ್ಪಳಿಸಲಿದೆ ರಾಬರ್ಟ್. ಅಂದು ಕನ್ನಡ ಮತ್ತು ತೆಲುಗಿನಲ್ಲಿ ತೆರೆ ಕಂಡ ರಾಬರ್ಟ್ ಚಿತ್ರರಂಗದಲ್ಲಿ ಸಂಚಲನವನ್ನೇ ಮೂಡಿಸಿತ್ತು. ಕರೋನಾದಿಂದ ಕಂಗೆಟ್ಟ ಚಿತ್ರರಂಗವನ್ನು ಕೈ ಎತ್ತಿ ಎಬ್ಬಿಸಿತ್ತು. ಭಯದಿಂದ ಮನೆಯಲ್ಲಿ ಕುಳಿತವರನ್ನು ಚಿತ್ರಮಂದಿರದತ್ತ ಓಡೋಡಿ ಬರುವಂತೆ ಮಾಡಿತ್ತು. ಹೀಗಾಗಿ ಬೆರಳೆಣಿಕೆಯ ದಿನಕ್ಕೆ 100 ಕೋಟಿ ಕ್ಲಬ್ ಸೇರಿ ಚಂದನವನದಲ್ಲಿ ಹೊಸ ಇತಿಹಾಸವನ್ನು ನಿರ್ಮಿಸುವಂತೆ ಮಾಡಿತು. ತರುಣ್ ಸುಧೀರ್ ನಿರ್ದೇಶನದ ಉಮಾಪತಿ ಶ್ರೀನಿವಾಸ ಗೌಡ ನಿರ್ಮಾಣದ ರಾಬರ್ಟ್ ಚಿತ್ರದ ಟ್ರೈಲರ್ ವೀಕ್ಷಿಸಿದ ಉತ್ತರ ಭಾರತೀಯರು ಹಿಂದಿಯಲ್ಲೂ ರಿಲೀಸ್ ಮಾಡಿ ನಮಗೆ ಕನ್ನಡ ಬರಲ್ಲ, ಡಿ ಬಾಸ್ ಚಿತ್ರವನ್ನು ವೀಕ್ಷಿಸಬೇಕು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮನವಿ ಮಾಡಿಕೊಂಡಿದ್ರು. ಆದರೆ ಅಂದು ಹಿಂದಿಯಲ್ಲಿ ರಾಬರ್ಟ್ ತೆರೆ ಕಂಡಿರಲಿಲ್ಲ. ಬದಲಾಗಿ ಉತ್ತರ ಭಾರತದಾದ್ಯಂತ ಕನ್ನಡದಲ್ಲೇ ರಾಬರ್ಟ್ ತೆರೆ ಕಂಡಿತ್ತು. ಅಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಚಿತ್ರಕ್ಕೆ ಸಿಕ್ಕಿತ್ತು. ಆದರೆ ಕನ್ನಡ ಬಾರದ ಕಾರಣ ಹಿಂದಿ ಮಂದಿ ಸ್ವಲ್ಪ ನಿರಾಸೆಗೊಂಡಿದ್ರು. ಇದೀಗ ತನ್ನ ನೆಚ್ಚಿನ ನಟನ ಚಿತ್ರ ತನ್ನ ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ, ಅದು ಕಿರುತೆರೆಯಲ್ಲಿ ಪ್ರಸಾರವಾಗ್ತಿದೆ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಇದೆಯಾ? ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.